ತಗೊಂಡ್ರಾ ಯಾವಾಗ ತಗೊಂಡ್ರು? ಇವಾಗ ಒಂದು ಹಾಫ್ ಆನ್ ಅವರು ಮುಂಚೆ ಅಂದರೆ 12 ಗಂಟೆಗೆ ತಗೊಂಡಿದ್ದೆ. 12 ಗಂಟೆಗೆ ತಗೊಂಡಾದ್ಮೇಲೆ ನನಗೆ ಸ್ವಲ್ಪ ಅಲ್ಲಿ ಅರ್ಧ ಗಂಟೆ ಇರ್ಲಿಕ್ಕೆ ಹೇಳಿದ್ರು, ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂತ. ಏನೂ ಪ್ರಾಬ್ಲಮ್ ಆಗಲಿಲ್ಲ ಇಲ್ಲಿ ತನಕ. ಮತ್ತು ಮೊದಲೇ ಹೇಳಿದ್ದಾರೆ ಎಲ್ಲ ಸುರಕ್ಷಿತವಾಗಿದೆ, ಹಾಗೆ ನಮಗೇನು ಪ್ರಾಬ್ಲಮ್ ಏನೂ ಆಗಲಿಲ್ಲ. ತಗೊಳ್ಳುವಾಗ ಹೆದರಿಕೆ ಆಯ್ತಾ ಏನಾದರೂ? ಫಸ್ಟಿಗೆ ಹೆದರಿಕೆ ಅಂತ ಫಸ್ಟಿಗೆ ಇತ್ತು, ನನ್ನ ತುಂಬ ಬರ್ತಿತ್ತಲ್ಲ, ಏನಾದ್ರು ಪ್ರಾಬ್ಲಮ್ ಬರ್ಬೋದು, ಸೈಡ್ ಎಫೆಕ್ಟ್ ಆಗ್ಬೋದು ಅಂತ. ಆದರೆ ಇಲ್ಲಿ ಹೇಳಿದರು ಹಾಗೇನಾಗಲ್ಲ, ಎಲ್ಲ ಇದೆ, ಟೆಸ್ಟಿಂಗ್ ಎಲ್ಲ ಆಗಿಯೇ ಬಂದಿರೋದು, ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ತಗೊಂಡಿರೋದು, ಏನು ಪ್ರಾಬ್ಲಮ್ ಆಗಲಿಲ್ಲ. ನಿಮ್ಮ ಹೆಸರು ಹೇಳಿ? ಸವಿತಾ. ಏನಾಗಿದೆ? ಇಲ್ಲಿ ಕ್ಲೇಮ್ ಎಕ್ಸಿಕ್ಯೂಟಿವ್ ಆಗಿದ್ದೀನಿ ಹಾಸ್ಪಿಟಲ್. ಥ್ಯಾಂಕ್ ಯು. जीता जाता राष्ट्रकवि रामधारी सिंह दिनकर जी ने कहा था, जिसे ओके ಹೇಳಿ ಸೈಡ್ ಸೈಡ್. ಒಂದರಲ್ಲಿ 10 ಡೋಸು, ಒಬ್ಬರಿಗೆ 0.5 ಅಷ್ಟೇ ಮೇಡಮ್. ಮೇಡಮ್ ತೋರಿಸೋದ ಆಯ್ತು. ಮೇಡಮ್ ಆಗಿದೆ ಕೊಟ್ಟಿದೆ ಅಂತ ಕಳಿಸಿ, ಅದು ನಮ್ಮದು ಅಬ್ಸರ್ವೇಷನ್ ರೂಮ್ ಅಲ್ಲಿ ವ್ಯಾಕ್ಸಿನ್ ನಾವು ಕೊಡುವಾಗ ತರುವಂಥ ತರಲಿಲ್ಲ ಅಂದರೆ ಫ್ರಿಜ್ಜಲ್ಲಿ